ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅನ್ನೋ ಮಾತು ನೀವು ಕೇಳಿರುತ್ತೀರಾ. ಇದೀಗ ಈತನಿಗೆ ಚಿಂತೆ ಇಲ್ಲವೋ ಅಥವಾ ತಲೆ ಪೂರ್ತಿ ಚಿಂತೆಯೋ ಗೊತ್ತಿಲ್ಲ, ಅಥವಾ ತಲೆಯೋ ಇಲ್ಲೋ ಗೊತ್ತಿಲ್ಲ. ರೈಲು ಹಳಿಯಲ್ಲಿ ಛತ್ರಿ ಹಿಡಿದು ಗಡದ್ ನಿದ್ದೆಗೆ ಜಾರಿದ್ದಾನೆ. ರೈಲು ಹಾರ್ನ್ ಹೊಡೆಯುತ್ತಾ ಬಂದರೂ ಈತ ಮಾತ್ರ ಏಳಲೇ ಇಲ್ಲ. ಅಷ್ಟಕ್ಕೂ ಮುಂದೇನಾಯಿತು? ಹೌದು, ರೈಲು ಹತ್ತುವಾಗ ಮತ್ತು ಇಳಿಯುವಾಗ, ರೈಲು ಹಳಿ ದಾಟುವಾಗ ಅತೀವ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ. ಆದರೆ ಇಲ್ಲೊಬ್ಬ ಭೂಪ ರೈಲು ಹಳಿಯಲ್ಲಿ ಮಲಗಿದ್ದಾನೆ. ರೈಲಿನ ಹಳಿಗೆ ತಲೆ ಇಟ್ಟು ಮಲಗಿದ್ದಾನೆ. ಅಷ್ಟೇ ಅಲ್ಲ, ಬಿಸಿಲಿಗೆ ಬೇಗೆ ಕಾರಣ ಛತ್ರಿಯನ್ನ ಹಿಡಿದು ಮಲಗಿದ್ದಾನೆ. ಈತನ ಗಡದ್ ನಿದ್ದೆ ಹೇಗಿತ್ತು ಅಂದ್ರೆ, ಅದೇ ರೈಲು ಹಳಿಯಿಂದ ರೈಲು ಹಾರ್ನ್ ಹೊಡೆಯುತ್ತಾ ಬಂದರೂ ಈತ ಮಾತ್ರ ಕೊನೆಗೂ ಹೇಳಲಿಲ್ಲ. ದುರಾದೃಷ್ಟ, ರೈಲು ಹಳಿಯಲ್ಲಿ ಯಾರೋ ಒಬ್ಬರು ಬಿದ್ದಿರಬಹುದೆಂದು ಗಮನಿಸಿದಂತಹ ಚಾಲಕ ರೈಲು ನಿಲ್ಲಿಸಿದ ಕಾರಣ ಈತನ ಜೀವ ಉಳಿದಿದೆ. ಈ ವಿಡಿಯೋ ಇತ್ತೀಚೆಗೆ ಭಾರಿ ಚರ್ಚೆಗೂ ಕಾರಣವಾಗಿತ್ತು. ಉತ್ತರ ಪ್ರದೇಶದ ಪ್ರಯಾಗ್ನಲ್ಲಿ ನಡೆದ ಈ ಘಟನೆ ಲಖನೌ ರೈಲ್ವೆ ವಿಭಾಗದ ನಾರ್ದರ್ನ್ ರೈಲ್ವೆಯಲ್ಲಿ ಈ ಘಟನೆ ಸಂಭವಿಸಿದೆ. ಸುತ್ತಮುತ್ತ ಯಾವುದೇ ಮನೆಗಳಿಲ್ಲ, ಕೃಷಿಕರ ಹೊಲ ಪೊದೆಗಳು ತುಂಬಿದ ಬಯಲು ಪ್ರದೇಶ. ಇದರ ನಡುವಿನಿಂದ ರೈಲು ಮಾರ್ಗ ಸಾಗಿದೆ. ಇದೇ ರೈಲು ಹಳಿಯಲ್ಲಿ ವ್ಯಕ್ತಿಯೊಬ್ಬ ನಿದ್ದೆಗೆ ಜಾರಿ ಭಾರಿ ಆತಂಕವನ್ನೇ ಸೃಷ್ಟಿಸಿದ್ದ. ಬಿಸಿಲಿನ ಕಾರಣ ಒಂದು ಕೈಯಲ್ಲಿ ಛತ್ರಿ ಹಿಡಿದಿದ್ದಾನೆ. ತಲೆಯನ್ನ ರೈಲು ಹಳಿಗೆ ಇಟ್ಟಿದ್ದಾನೆ. ನಿದ್ದೆಗೆ ಭಂಗವಾಗದಂತೆ ರೈತನು ತಲೆಗೆ ಅಥವಾ ತೋಳಿಗೆ ಹಾಕುವ ಟವೆಲ್ ಅನ್ನ ತಲೆಯ ಅಡಿಗೆ ಇಟ್ಟುಕೊಂಡಿದ್ದಾನೆ. ಛತ್ರಿ ಬಿಡಿಸಿ ರೈಲು ಹಳಿಗೆ ನಿದ್ದೆಗೆ ಜಾರಿದ್ದಾನೆ. ಕೆಲವೇ ಹೊತ್ತಿನಲ್ಲಿ ನಿದ್ರೆಯಲ್ಲಿ ತೇಲಾಡಿದ್ದಾನೆ. ತಾನು ಎಲ್ಲಿದ್ದೇನೋ ಅನ್ನೋ ವಿಷಯ ಆತನಿಗೆ ತಿಳಿಯಷ್ಟು ನಿದ್ದೆಗೆ ಜಾರಿದ್ದಾನೆ. ಇದೇ ರೈಲು ಹಳಿಯಲ್ಲಿ ವೇಗವಾಗಿ ಆಗಮಿಸಿದೆ. ದುರಾದೃಷ್ಟವಾಗಿ ರೈಲು ಹಳಿ ನೇರವಾಗಿದ್ದ ಕಾರಣ ದೂರದಲ್ಲಿಯೇ ರೈಲ್ವೆ ಹಳಿಯ ಮೇಲೆ ವಸ್ತುವೊಂದು ಬಿದ್ದಿರಬಹುದೆಂದು ಲೋಕೋ ಪೈಲಟ್ ಗಮನಿಸಿದ್ದಾನೆ. ಹಾರ್ನ್ ಹಾಕುತ್ತಾ ಮೆಲ್ಲಗೆ ಬ್ರೇಕ್ ಹಾಕುತ್ತಾ ಲೋಕೋ ಪೈಲಟ್ ಹಾಗೋ ಹೀಗೋ ಮಾಡಿ ರೈಲನ್ನ ನಿಲ್ಲಿಸಿದ್ದಾನೆ. ಹಳಿಯಲ್ಲಿ ವ್ಯಕ್ತಿಯೊಬ್ಬ ಬಿದ್ದಿರುವುದನ್ನ ಕಂಡು ಬ್ರೇಕ್ ಹಾಕಿದ ಕಾರಣ ರೈಲು ಆತನ ಕೆಲವೇ ದೂರದಲ್ಲಿ ನಿಂತಿದೆ. ಇತ್ತ ಪ್ರಯಾಣಿಕರಿಗೆ ಕಾಡಿನಲ್ಲಿ ರೈಲು ಯಾಕೆ ನಿಲ್ಲಿಸಲಾಗಿದೆ ಅಂತ ಗೊಂದಲವಾಗಿದೆ. ರೈಲು ನಿಲ್ಲಿಸಿ ಬಂದ ಲೋಕೋ ಪೈಲಟ್ಗೆ ಆಘಾತವೇ ಕಾದಿತ್ತು. ವ್ಯಕ್ತಿಯೊಬ್ಬ ಛತ್ರಿ ಹಿಡಿದು ರೈಲು ಹಳಿಯಲ್ಲಿ ಮಲಗಿದ್ದಾನೆ. ದೃಶ್ಯ ನೋಡಿ ಸಿಟ್ಟು, ಆಕ್ರೋಶ, ನಗು ಕೂಡ ಬಂದಿದೆ. ರೈಲಿನ ಹಾರ್ನ್ ಶಬ್ದಕ್ಕೆ ಎಚ್ಚರವಾಗದ ಈತ ಆಮೇಲೆ ಲೋಕೋ ಪೈಲಟ್ ಜೋರಾಗಿ ಕೂಗಿದ ನಂತರ ಎದ್ದಿದ್ದಾನೆ. ಸತತ ಪ್ರಯತ್ನದ ಬಳಿಕ ಇವನನ್ನ ಎಬ್ಬಿಸಿ ರೈಲ್ವೆ ಹಳಿಯನ್ನ ದಾಟಿಸಲಾಗಿದೆ. ಆಮೇಲೆ ಗೊತ್ತಾಗಿದ್ದು, ಸುಮಾರು 1 ಗಂಟೆಯಿಂದ ಈತ ಗಡದ್ದಾಗಿ ಕುಡಿದು ಇಲ್ಲಿಯೇ ಮಲಗಿದ್ದಾನೆ ಅನ್ನುವುದು. ನಿಜಕ್ಕೂ ಒಮ್ಮೊಮ್ಮೆ ಕುಡಿದ ನಶೆಯಲ್ಲಿ ಜನ ಏನು ಮಾಡುತ್ತಾರ ಅನ್ನೋದೇ ಗೊತ್ತಾಗುವುದಿಲ್ಲ. ಬರ್ಮಾ ಅಂದ್ರೆ ಈಗ ಮೈನ್ಮಾರ್ ಅಂತ ಕರೆಯಲ್ಪಡುವ ದೇಶ. ಇಲ್ಲಿ ಕಾಚಿನ್ ಅನ್ನುವ ಒಂದು ಪಂಗಡವಿದೆ. ಈ ಪಂಗಡದಲ್ಲಿ ಕೆಲವು ವಿಚಿತ್ರ ಪದ್ಧತಿಗಳನ್ನ ಮದುವೆಯ ಸಮಯದಲ್ಲಿ ಅನುಸರಿಸುತ್ತಾರೆ. ಇಲ್ಲಿ ಮದುವೆಗೆ ಮೊದಲು ಅನ್ಯ ಗ್ರಹ ಜೀವಿಗಳಿಗೆ ಅಂದರೆ ಏಲಿಯನ್ ಜೊತೆ ಇಲ್ಲಿ ಪೂಜೆಯನ್ನ ಮಾಡುತ್ತಾರೆ. ಮದುವೆಗೆ ಆಗುವ ಹಿಂದಿನ ದಿನವೇ ಹುಡುಗ ಹಾಗೂ ಹುಡುಗಿಯನ್ನ ಹತ್ತಿರದ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗುತ್ತಾರೆ. ಬೆಟ್ಟದ ತುದಿಯಲ್ಲಿ ಚಿಕ್ಕದೊಂದು ಗುಡಿಸಲನ್ನ ಹಾಕಿ ಅವರಿಬ್ಬರನ್ನ ಅಲ್ಲಿ ಕೂಡಿಸುತ್ತಾರೆ. ಅಂದ್ರೆ ಆ ಕ್ಷಣದಲ್ಲಿ ಒಬ್ಬರನ್ನೊಬ್ಬರು ಮುಟ್ಟುವ ಹಾಗಿಲ್ಲ, ದೂರವಾಗಿ ಮಲಗಬೇಕು. ಅವರ ಪ್ರಕಾರ ಅಂದು ರಾತ್ರಿ ಅನ್ಯ ಗ್ರಹ ಜೀವಿಗಳು ಬಂದು ಅವರ ಪಕ್ಕದಲ್ಲಿ ಮಲಗಿ ಅವರಿಗೆ ಆಶೀರ್ವಾದ ಮಾಡುತ್ತವೆ. ಅಂದ್ರೆ ಅವರ ಪ್ರಕಾರ ಅನ್ಯ ಗ್ರಹ ಜೀವಿಗಳಂದ್ರೆ ಅವರ ಪೂರ್ವಜರು ಎನ್ನುವ ಭಾವನೆ. ಈ ಒಂದು ಭಾವನೆ ಈ ಜನಾಂಗಕ್ಕೆ ಇಲ್ಲಿದೆ. ಅಷ್ಟೇ ಅಲ್ಲದೆ ಇನ್ನೊಂದು ವಿಚಿತ್ರ ಸಂಪ್ರದಾಯ ಕೂಡ ಇಲ್ಲಿದೆ. ಅದೇನೆಂದ್ರೆ ಮದುವೆಯಾದ ರಾತ್ರಿ ಔತಣ ಕೂಟ ಸಂದರ್ಭದಲ್ಲಿ ಮೊದಲಿಗೆ ಹೆಣ್ಣಿನ ಕಡೆಯವರು ಊಟವನ್ನ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಗಂಡಿನವರು ಹೆಣ್ಣಿನವರಿಗೆ ಊಟ ಉಪಚಾರವನ್ನ ನೋಡಿಕೊಳ್ಳುತ್ತಾರೆ ಮತ್ತು ಕಡ್ಡಾಯವಾಗಿ ಹೆಣ್ಣಿನವರಿಗೆ ಊಟವನ್ನ ಗಂಡಿನವರು ಬಡಿಸಲೇಬೇಕು. ಈ ಸಂದರ್ಭದಲ್ಲಿ ಹೆಣ್ಣಿನ ಕಡೆಯವರು ಊಟವನ್ನ ಮಾಡಿ ಆಮೇಲೆ ಅಷ್ಟೆಲ್ಲ ಆದ ಮೇಲೆ ಹುಡುಗನ ಕಡೆಯವರು ಊಟದ ಸರದಿಯಾಗಿರುತ್ತದೆ. ಆ ಸಂದರ್ಭದಲ್ಲಿ ಹುಡುಗಿಯ ಕಡೆಯವರು ಹುಡುಗನ ಸಂಬಂಧಿಕರಿಗೆ ಊಟವನ್ನ ಹಾಕುತ್ತಾರೆ. ಇಷ್ಟೆಲ್ಲ ಆದ ಮೇಲೆ ಮದುಮಗ ಹಾಗೂ ಮದುಮಗಳು ಊಟಕ್ಕೆ ಕರೆಯಲಾಗುತ್ತದೆ. ಇವರಿಬ್ಬರಿಗೆ ಒಂದೇ ತಟ್ಟೆಯಲ್ಲಿ ಊಟವನ್ನ ಬಡಿಸಲಾಗುತ್ತದೆ. ಆದ್ರೆ ಇಲ್ಲಿ ಒಂದು ಕಂಡೀಷನ್ ಅಪ್ಲೈ ಆಗುತ್ತದೆ. ಅದೇನೆಂದ್ರೆ ಯಾವುದೇ ಸಮಯದಲ್ಲೂ ತಟ್ಟೆಯಿಂದ ಊಟವನ್ನ ಕೈಯಿಂದ ಮಾಡುವ ಹಾಗಿಲ್ಲ. ಬದಲಾಗಿ ನೇರವಾಗಿ ಬಾಯಿ ಹಾಕಿ ಊಟವನ್ನ ಮಾಡಬೇಕು. ಅಂದ್ರೆ ಇದರರ್ಥ ನೀವು ಊಟವನ್ನ ಪ್ರಾಕ್ಟಿಕಲ್ ಆಗಿ ನೆಕ್ಕಬೇಕು. ಆಮೇಲೆ ಮೊದಲು ಹೆಂಡತಿ ಊಟವನ್ನ ಮಾಡುತ್ತಾಳೆ. ಅವಳು ಬಾಯಲ್ಲಿ ಊಟವನ್ನ ಇಟ್ಟುಕೊಂಡ ಮೇಲೆ ಆಮೇಲೆ ಗಂಡ ಅವಳ ಬಾಯಿಯಿಂದ ಆ ತುತ್ತನ್ನ ತಾನು ತಿನ್ನಬೇಕು. ಅಲ್ಲಿಯೂ ಕೂಡ ಕೈಯನ್ನ ಬಳಸುವ ಹಾಗಿಲ್ಲ. ಹೀಗೆ ಮಾಡುವುದರಿಂದ ಮೊದಲ ಬಾರಿಗೆ ಹುಡುಗ ಹಾಗೂ ಹುಡುಗಿಯ ಮಿಲನವಾಗುತ್ತದೆ ಅನ್ನುವ ನಂಬಿಕೆ ಈ ದೇಶದಲ್ಲಿ ಶತಮಾನಗಳಿಂದ ಇಲ್ಲಿ ನಡೆದುಕೊಂಡು ಬಂದಿದೆ.
ಗರ್ಭಿಣಿಯರ ಆಹಾರ ಮತ್ತು ಜೀವನ ಶೈಲಿಗೆ ಸಂಬಂಧಿಸಿದಂತೆ ಹಲವಾರು ಮೂಢನಂಬಿಕೆಗಳಿವೆ. ಕೇಸರಿ ಹಾಲು ಕುಡಿದ್ರೆ ಮಗು ಸುಂದರವಾಗಿ ಹುಟ್ಟುತ್ತೆ, ಕೂಸು ಹುಟ್ಟುವ ಮುನ್ನ ಮಗುವಿಗೆ ಉಡುಗೊರೆಯನ್ನ ಖರೀದಿಸಬಾರದು ಅಂತೆಲ್ಲ ನಮ್ಮ ಕಡೆ ಹೇಳುತ್ತಾರೆ. ಇಂದಿಗೂ ಗರ್ಭಿಣಿ, ಬಾಣಂತಿ ಮತ್ತು ಶಿಶುವಿಗೆ ಸಂಬಂಧಪಟ್ಟ ಪದ್ಧತಿಗಳು ನಮ್ಮ ದೇಶದಲ್ಲಿ ತುಂಬಾನೇ ಇವೆ. ಕೆಲವೊಂದು ನಂಬಿಕೆಗಳನ್ನ ಮಗು ಮತ್ತು ಬಾಣಂತಿಯ ಸುರಕ್ಷತೆಗಾಗಿ ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದಿದ್ದಾರೆ. ನಮ್ಮ ಸಂಸ್ಕೃತಿಯಲ್ಲಿ ಮಾತ್ರವಲ್ಲದೆ ವಿದೇಶಿ ಸಂಸ್ಕೃತಿಯಲ್ಲೂ ಕೆಲವೊಂದು ಮೂಢನಂಬಿಕೆಗಳು ಇಂದಿಗೂ ಪಾಲಿಸಿಕೊಂಡು ಬಂದಿದ್ದಾರೆ. ನಮ್ಮ ಕಡೆ ಗರ್ಭಿಣಿ ಮಹಿಳೆಯರು ಕೇಸರಿ ಹಾಲು ಕುಡಿದ್ರೆ ಮಗು ಸುಂದರವಾಗಿ ಹುಟ್ಟುತ್ತದೆ ಅನ್ನುವ ನಂಬಿಕೆ ನಮ್ಮ ದೇಶದಲ್ಲಿದ್ದರೆ, ಇನ್ನೊಂದು ದೇಶದಲ್ಲಿ ಇನ್ನೊಂದು ಪದ್ಧತಿಯನ್ನ ಅನುಸರಿಸುತ್ತಾರೆ. ಸುಂದರವಾಗಿ ಮಗು ಹುಟ್ಟಬೇಕೆಂದರೆ ಇಲ್ಲಿ ನಾಯಿಯ ತಲೆಯ ಬುರುಡೆಯನ್ನ ತಿನ್ನುವಂತೆ ಗರ್ಭಿಣಿ ಮಹಿಳೆಯರಿಗೆ ಸಲಹೆ ನೀಡುತ್ತಾರೆ. ನಮ್ಮ ಭಾರತದಲ್ಲಿ ಹೇಗೆ ಮಹಿಳೆಯರಿಗೆ ಗರ್ಭಿಣಿ ಇದ್ದಾಗ ಕೇಸರಿಯನ್ನ ತಿನ್ನಿಸುತ್ತಾರೋ ಅದೇ ರೀತಿ ನಮ್ಮ ನೆರೆಯ ರಾಷ್ಟ್ರ ಚೈನಾದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಈ ನಾಯಿಯ ಮಾಂಸವನ್ನ ತಿನ್ನಿಸುತ್ತಾರೆ. ಹೌದು, ನಮ್ಮ ಕಡೆ ಮಗು ಸುಂದರವಾಗಿ ಹುಟ್ಟಲು ಬಾದಾಮಿ, ಕೇಸರಿ ಹಾಲು ಕುಡಿಸಿದರೆ ಚೈನಾದಲ್ಲಿ ಮಗು ಸುಂದರವಾಗಿ ಹುಟ್ಟಲು ನಾಯಿಯ ತಲೆ ಬುರುಡೆಯನ್ನ ತಿನ್ನಲು ಸಲಹೆ ನೀಡುತ್ತಾರೆ. ಇದು ಇಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಒಂದು ವಿಚಿತ್ರ ಪದ್ಧತಿಯಾಗಿದೆ. ಇಲ್ಲಿನ ನಂಬಿಕೆಯ ಪ್ರಕಾರ ಗರ್ಭಿಣಿ ಮಹಿಳೆಯರು ನಾಯಿಯ ತಲೆ ಬುರುಡೆಯನ್ನ ಬೇಯಿಸಿ ತಿನ್ನುವುದರಿಂದ ಉತ್ತಮ ಬೆಳವಣಿಗೆ ಜೊತೆ ಮಗು ಬೆಳ್ಳಗೆ ಸುಂದರವಾಗಿ ಜನಿಸುತ್ತದೆ. ಜೊತೆಗೆ ಇದು ಮಗುವಿನ ಮೇಲೆ ಧನಾತ್ಮಕ ರೀತಿಯಲ್ಲಿ ಪರಿಣಾಮವನ್ನು ಕೂಡ ಬೀರುತ್ತದೆಯಂತೆ. ಸಂಶೋಧಕರಾದ ಕ್ಸಾಂಡರ್ ಲೀ ಅವರ ಪ್ರಕಾರ ಗರ್ಭಿಣಿ ಮಹಿಳೆಯರು ಬಿಳಿ ಬಣ್ಣದ ನಾಯಿಯ ತಲೆ ಬುರುಡೆಯನ್ನ ಬೇಯಿಸಿ ತಿಂದರೆ ಮಗು ಆರೋಗ್ಯಕರವಾಗಿ ಮತ್ತು ಬೆಳ್ಳಗೆ ಸುಂದರವಾಗಿ ಜನಿಸುತ್ತದೆ. ಈ ಬಗ್ಗೆ ಚೀನಾದ ಪುರಾತನ ಸಾಹಿತ್ಯದಲ್ಲೂ ಒಂದಾದ ತ್ರೈಶಂಕುದಲ್ಲೂ ಕೂಡ ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲದೆ ಚೈನಾದಲ್ಲಿ ಇನ್ನೊಂದು ವಿಚಿತ್ರ ನಂಬಿಕೆಯನ್ನು ಪಾಲಿಸಲಾಗಿದ್ದು, ಗರ್ಭಿಣಿಯರು ಸಂಜೆಯ ನಂತರ ಊಟ ಮಾಡುವಾಗ ಅವರು ಚಿಕ್ಕ ಬಟ್ಟಲಲ್ಲಿಯೇ ಅನ್ನವನ್ನ ತಿನ್ನಬೇಕು. ಇದರಿಂದ ಮಗುವಿನ ತಲೆಯು ಚಿಕ್ಕದಾಗಿ ಮತ್ತು ಸುಂದರವಾಗಿ ಬೆಳೆಯುತ್ತದೆ ಎನ್ನುವ ಇನ್ನೊಂದು ವಿಚಿತ್ರ ನಂಬಿಕೆ. ಹಾವು ಕಚ್ಚುವುದು ಬೇಕಿಲ್ಲ, ಇದನ್ನ ನೋಡಿದ ಕೂಡಲೇ ಮನುಷ್ಯರು ಕುರುಡಾಗುತ್ತಾರೆ ಅಂತ ಹಾವು ಈ ಭೂಮಿಯ ಮೇಲಿದೆ. ಹಾವು ಕಂಡರೆ ಸಾಕು ಕೆಲವರು ಬೆಚ್ಚಿ ಬೀಳುತ್ತಾರೆ. ಕೆಲವರಿಗೆ ಹಾವು ಅಂತ ಹೆಸರು ಕೇಳಿದರೆ ಸಾಕು ಮೈ ನಡುಗಲು ಪ್ರಾರಂಭಿಸುತ್ತದೆ. ಕಾರಣ ಇದರ ವಿಚಿತ್ರ ರೂಪ ಮತ್ತು ವಿಷಕಾರಿ ಅಂಶ. ಇನ್ನು ಸಾಮಾನ್ಯವಾಗಿ ಇವುಗಳು ಕಾಡಿನಲ್ಲಿ, ನದಿಗಳಲ್ಲಿ ಕಾಣಿಸುತ್ತವೆ. ಆದರೆ ಇತ್ತೀಚೆಗೆ ಮನೆಗಳಲ್ಲಿಯೂ ಕೂಡ ಕಾಣಿಸಲು ಪ್ರಾರಂಭಿಸಿವೆ. ಹಾವುಗಳು ಅತ್ಯಂತ ಅಪಾಯಕಾರಿ ಪ್ರಾಣಿಗಳಲ್ಲಿ ಒಂದಾಗಿವೆ. ಹಾವುಗಳು ಕಚ್ಚಿದ ತಕ್ಷಣ ಅದರ ವಿಷ ದೇಹದಲ್ಲಿ ಹರಡುತ್ತದೆ ಮತ್ತು ಎಷ್ಟೋ ಜನರು ಕೆಲವು ಸಮಯದ ನಂತರ ಪ್ರಾಣವನ್ನ ಕಳೆದುಕೊಳ್ಳುತ್ತಾರೆ. ಆದರೆ ಒಂದು ಹಾವು ತನ್ನ ಉಗುಳಿನಿಂದಲೇ ವಿಷವನ್ನ ಹೊರಹಾಕುತ್ತದೆ. ಇದು ಎಷ್ಟು ಅಪಾಯಕಾರಿ ಎಂದ್ರೆ, ನಿಮ್ಮಿಂದ 9 ಅಡಿ ದೂರದಲ್ಲಿದ್ದರೂ ಈ ವಿಷವನ್ನ ಉಗುಳಿದರೆ ಅದು ನಿಮ್ಮ ಮೇಲೆ ಬಿದ್ದರೆ ನೀವು ಕ್ಷಣಾರ್ಧದಲ್ಲಿ ಕುರುಡರಾಗುತ್ತೀರಾ. ಆ ಹಾವು ಯಾವುದು ಅಂತ ನೀವು ಈಗ ಕುತೂಹಲವಾಗಿರಬಹುದು. ಹೌದು, ಆ ಹಾವಿನ ಹೆಸರೇ ಜಿಬ್ರಾ ಸ್ಪಿಟಿಂಗ್ ಕೋಬ್ರಾ. ಇದರ ತಲೆ ಕಪ್ಪು ಮತ್ತು ಕಂದು, ಅದರ ಕುತ್ತಿಗೆ ಕೂಡ ಕಪ್ಪಾಗಿರುತ್ತದೆ. ಇದರ ಹೊಟ್ಟೆಯ ಮೇಲೆ ತಿಳಿ ಕಂದು ಅಥವಾ ತಿಳಿ ಬಣ್ಣದ ಪಟ್ಟೆಗಳಿವೆ. ಚಿಕ್ಕದಾಗಿದ್ದಾಗ ದೇಹದ ಮೇಲೆ ತಿಳಿ ಕಂದು ಅಥವಾ ಕಪ್ಪು ಮತ್ತು ಬಿಳಿ ಪಟ್ಟೆಯನ್ನ ಕಾಣಿಸಿಕೊಳ್ಳುತ್ತವೆ. ಆದರೆ ದೊಡ್ಡದಾದಂತೆ ಅದರ ಬಣ್ಣವು ಬದಲಾಗುತ್ತದೆ. ಇನ್ನು ಈ ಹಾವು ನೋಡಲು ಥೇಟ್ ಜಿಬ್ರಾ ಪ್ರಾಣಿಯಂತೆ ಕಾಣಿಸುತ್ತದೆ. ಈ ಹಾವಿನ ಗಾತ್ರವು 3.9 ಅಡಿಯಿಂದ 4.9 ಅಡಿ ಅಥವಾ ಅದಕ್ಕಿಂತ ಹೆಚ್ಚು ಇರುತ್ತದೆ. ಕಣ್ಣುಗಳು ದುಂಡಾಗಿರುತ್ತವೆ ಮತ್ತು ತಲೆಯ ಎರಡು ಬದಿಯಲ್ಲಿ ಉಬ್ಬುಗಳಿರುತ್ತವೆ. ಇಲ್ಲಿಯೇ ಅದು ತನ್ನ ವಿಷವನ್ನು ಕೂಡ ಸಂಗ್ರಹಿಸುತ್ತದೆ. ಇನ್ನು ಈ ಹಾವು 9 ಅಡಿ ದೂರದಿಂದ ವಿಷವನ್ನ ಉಗುಳುತ್ತದೆ. ಈ ವಿಷವು ತುಂಬಾ ಅಪಾಯಕಾರಿ. ಅದು ನಿಮ್ಮ ಕಣ್ಣಿಗೆ ತಾಕಿದರೆ ಸಾಕು, ಅದು ನಿಮ್ಮನ್ನ ಕ್ಷಣಾರ್ಧದಲ್ಲಿ ಕುರುಡರನ್ನಾಗಿ ಮಾಡುತ್ತದೆ. ಆಫ್ರಿಕನ್ ಕಾಡುಗಳಲ್ಲಿ ಅವುಗಳು ರಾತ್ರಿಯಲ್ಲಿ ರಸ್ತೆ ದಾಟುವುದನ್ನ ನೀವು ಕಾಣಬಹುದು. ಈ ಹಾವಿನ ಜೀವಾವಧಿ 12 ವರ್ಷ ಆಗಿದೆ. ಸಾಮಾನ್ಯವಾಗಿ ಈ ಹಾವುಗಳು ಸಣ್ಣ ಪಕ್ಷಿಗಳು, ಮೀನುಗಳು ಮತ್ತು ಕಪ್ಪೆಗಳನ್ನ ತಿನ್ನುತ್ತವೆ. ಇನ್ನು ಭಯವಾದಾಗ ಮಾತ್ರ ಈ ಹಾವುಗಳು ತಮ್ಮ ಬಾಯಿಯಿಂದ ವಿಷವನ್ನ ಉಗುಳುತ್ತವೆ. ನೋಡಿದಿರಾ ಸ್ನೇಹಿತರೆ, ಏನೆಲ್ಲ ವಿಚಿತ್ರ ಪದ್ಧತಿಗಳಿವೆ, ಏನೆಲ್ಲ ವಿಚಿತ್ರ ಪ್ರಾಣಿಗಳಿವೆ ಅಂತ. ನಿಜಕ್ಕೂ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.